ಕಾಲೇಜು ಓದುವ ಯುವತಿಯೊಬ್ಬಳು ತಾನೇ ಸಾಕಿದಂತಹ ಪಿಟ್ ಬುಲ್ ಶ್ವಾನದ ದಾಳಿಗೆ ಬಲಿಯಾಗಿರುವಂತಹ ಘಟನೆ ನಡೆದಿದೆ. ಇದು ಅಮೆರಿಕದಲ್ಲಿ ನಡೆದಿರುವಂತಹ ಘಟನೆ. ರಿಲೇ ಎಂಬ 23 ಹರೆಯದ ಯುವತಿ ತಾನೇ ಸಾಕಿದ ಪಿಟ್ ಬುಲ್ ಶ್ವಾನಗಳ ದಾಳಿಗೆ ಪ್ರಾಣ ಬಿಟ್ಟಿದ್ದಾಳೆ. ಈಕೆಯ ನಿವಾಸದಲ್ಲೇ ಈ ಘಟನೆ ನಡೆದಿದ್ದು ನವೆಂಬರ್ 21ರಂದು ಈ ಘಟನೆ ನಡೆದಿದೆ. ಸಂಜೆ 4:15ರ ಸುಮಾರಿಗೆ ಮನೆಯ ಹಿತ್ತಲಿನಲ್ಲಿ ಶವವಾಗಿ ಪತ್ತೆಯಾಗಿದ್ದಾಳೆ. ಇನ್ನು ಆ ನಾಯಿಗಳು ಆಕೆಯನ್ನು ಪ್ರೀತಿಸುವಂತೆ ಕಾಣ್ತಾ ಇದ್ವು. ಹಲವಾರು ವಾರಗಳಿಂದ ಅವುಗಳನ್ನು ಆಕೆಯೇ ನೋಡಿಕೊಳ್ತಾ ಇದ್ಲು ಎಂದು ಯುವತಿ ರಿಲೇ ತಾಯಿ ಜೆನಿಫರ್ ಹೇಳಿದ್ದಾರೆ. ಇನ್ನು ಸ್ಥಳೀಯ ಮಾಧ್ಯಮಗಳ ಪ್ರಕಾರ ತುರ್ತು ಕರೆಗೆ ಸ್ಪಂದಿಸಿದ ಅಧಿಕಾರಿ ಒಂದು ಪಿಟ್ಬುಲ್ ಶ್ವಾನಕ್ಕೆ ಗುಂಡಿಕ್ಕಿದ ನಂತರವೇ ಯುವತಿ ಹತ್ರ ತಲುಪಲು ಅವರಿಗೆ ಸಾಧ್ಯವಾಗಿದೆ ಹಾಗೂ ಇತರ 2 ಶ್ವಾನಗಳನ್ನು ವಶಕ್ಕೆ ಪಡೆಯಲಾಗಿದೆ. ಟೆಕ್ಸಾಸ್ನ ಟೈಲರ್ನಲ್ಲಿರುವಂತಹ ವಸತಿ ಮನೆಯಲ್ಲಿ ಈ ದಾಳಿ ನಡೆದಿದ್ದು ಘಟನೆ ನಡೆಯುವ ವೇಳೆ ಮನೆ ಮಾಲೀಕರು ಪಟ್ಟಣದಿಂದ ಹೊರಗಿದ್ರು. ಟೆಕ್ಸಾಸ್ ವಿಶ್ವವಿದ್ಯಾಲಯದ ವಿದ್ಯಾರ್ಥಿನಿ 6 ತಿಂಗಳಲ್ಲಿ ಬಾಲ್ಯ ಶಿಕ್ಷಣದ ವಿಚಾರದಲ್ಲಿ ಸ್ನಾತಕೋತ್ತರ ಪದವಿ ಪಡೆಯಲಿದ್ರು. ಕೆಲವು ವಾರಗಳ ಹಿಂದೆ ಕುಟುಂಬದ ಮಕ್ಕಳನ್ನು ನೋಡಿಕೊಳ್ತಾ ಇದ್ರು ಮತ್ತು ನಾಯಿಗಳನ್ನು ನೋಡಿಕೊಳ್ಳುವುದಕ್ಕೆ ಬಯಸಿದ್ರು. 3 ಪಿಟ್ಬುಲ್ಗಳು ಹಿತ್ತಲಿನಲ್ಲಿ ದಾಳಿ ಮಾಡಿದಾಗ ಹಲವರು ನಾಯಿಗಳನ್ನು ಒಳಗೆ ಬಿಡುವುದಕ್ಕೆ ಹೋಗಿದ್ರು. ನಂತರ ಬೊಬ್ಬೆ ಕೇಳಿ ನೆರೆಹೊರೆಯವರು ತುರ್ತು ಸೇವೆಗಳಿಗೆ ಕರೆ ಮಾಡಿದ್ದಾರೆ. ತುರ್ತು ಕರೆಯ ನಂತರ ಸ್ಥಳಕ್ಕೆ ಬಂದಾಗ ಈ ಸಂದರ್ಭ ನಾಯಿಗಳು ಅವರತ್ತ ಬಂದಿವೆ. ಈ ವೇಳೆ ಅವರು ಒಂದು ನಾಯಿಗೆ ಸರ್ವಿಸ್ ರೈಫಲ್ನಿಂದ ಗುಂಡು ಹಾರಿಸಿದ್ದಾರೆ ಎಂದು ಸ್ಮಿತ್ ಕೌಂಟಿ ಶರೀಫ್ ಕಚೇರಿಯ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಸಾರ್ಜೆಂಟ್ ಲ್ಯಾರಿ ಕ್ರಿಶ್ಚಿಯನ್ ಹೇಳಿದ್ದಾರೆ.